కొంచెం టైం ఆజి నల్పాండు ఫుల్ బుల్పాండు ಗೊತ್ತುಂಡು ಅದೇ ಕೈ ಬೇನೆ ಡಾಕ್ಟರ್ ಪಂಡೇರು ಕೈ ಬೇನತ್ತಿ ಡಾಕ್ಟರ್ ಪಂಡೇರು ಒಂದು ನಾನ್ ವೆಜ್ ತಿನ್ನೋದು ವೆಜ್ ಮಾತ್ರ ಅಂಚತ್ ವೆಜ್ ಎನ್ನ ಅಂಚತ್ ಹೆಂಗೆ ಪೂಜೆ ಉಂಟು ಪೂಜೆದ ಪ್ರಸಾದ ಐಕೆ ಪೂಜೆ ಆಯ್ನಕ್ಕೊಂದು ಪೂರ ತಿನ್ನಿ ಪ್ರಸಾದ ಹಿಂದೆ ಮಿಥಿಲಾನಗರಿಯಿಂದ ಶ್ರೀರಾಮನ ಜೊತೆಯಲ್ಲಿ ಹೊರಟ ಸೀತಾದೇವಿಯಂತೆ ಮೂಗಿನಲ್ಲಿ ಮೂಗುತಿ ಕರದಲ್ಲಿ ಕಂಕಣ ಶಿರದಲ್ಲಿ ಕೊರಳಲ್ಲಿ ಮಾಂಗಲ್ಯವನ್ನು ಧರಿಸಿ ಹರ್ಷಿದ ಬೂಲ್ತಾರ ನಿಜ ಅದ ಮಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಅಂಚನೆ ಫಾಲೋ ಮಾಡ್ಪ್ಲೆ ಸಪೋರ್ಟ್ ಮಾಡ್ಪ್ಲೆ ದಾದ ಪೂರ ಮಾಡ್ಪ್ಲೆ ಬಂದೈತೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮಿಸ್ಟರ್ ಕುಂಬ್ರಾ ವ್ಲಾಗ್ಸ್ಗೆ ನಿಂತ ಈ ವೆಡ್ಡಿಂಗ್ ವ್ಲಾಗ್ ನಿಕ್ಲೆ ಮಾತಾಡ್ಲ ಸ್ವಾಗತ ನಮ್ಮೊಟ್ಟಿಗೆ ನೀವು ಭೂಷಣ್ ಜಾಯ್ನ್ ಅದೇ ರಾಯ್ ಮಂಬ್ಲೆ ಭೂಷಣ್ ಅಂದಿನ ಕೋರ್ದ ಕಿಶೋರ್ ಅನ್ನೋಲ್ಲೇರು ಮೇಲೆ ನಮ್ಮ ಕುಟಪ್ಪೆ ಎಸ್ ಎಂಗ್ಲಿನಿ ಮುಲ್ಪ ಕುಂಬ್ರತಿತ್ತೆ ಪೋಂದುಲ್ಲ ಆಗ್ತದೆ ಬಿದ್ದಾಟ ಗೊಂಜೆ ಎಟ್ಟೆ ಬರ್ಸ ಬೇರೆ ನೈಟ್ ಲೈಟ್ ಹೆಚ್ಚಿಗೆ ದಾದ ಲೈಟ್ ಕರೆಂಟ್ ಇಜ್ಜ ಪವರ್ ಕಟ್ ಸೊ ಇತ್ತು ಫೋನ್ ಲೆಂಚ ಅನ್ಬೋದು ಶರ್ಮ ಮುಟ್ಟ ಬರ ಗಾಳಿಯಾ ಸೆಟ್ ಅರಿತ ನೈಟಿ ಕುಂಬ್ರಲ್ಲ ಕಡಿ ಅಂದ ಆಗ್ಲೇ ಲೇಟ್ ಆತ ಮಾರೆ ಅಂಚ ಕೋಡೆ ನಮ್ಮೊಟ್ಟಿಗೆ ವಿಷ್ಣು ಆಯ್ತಾರ ಅಂಚ ಕೋಡೆ ಆರ್ಕು ಹೋಯ್ರು ಮೈಸೂರು ಬಿಡೋದಿಲ್ಲಡೆ ಇನ್ನೇನು ಆರನ ಬತ್ತಲಿಗೆ ಮದುವೆ ಯಾವನ್ನಾರು ಎಂಕ್ಲು ಪೂರ ಗೃಹಸ್ಥರು ಸಿಂಗಲ್ ಮ್ಯಾನ್ ನೆಕ್ಸ್ಟ್ ಟಾರ್ಗೆಟ್ ಆರಿ ಓಕೆ ಗೈಸ್ ಎಂಕ್ಲಿತ್ತೆ ಆಡೆ ಪೋದು ಅಲ್ಪರ್ದು ಬುಕ್ಕ ಬಾತಿರ ಕತ್ತಲೆ ಫುಲ್ ಕತ್ತಲೆ ಬಾತಿರ ಸುಕ್ಕೇಜಿ ಓಕೆ ಬಾಯ್ ಜಪ್ಪಿಲ ದೇವಸ್ಥಾನ ಹಾಲ್ದುಲ್ಲ ಅದಿಲ್ಲ ದೇವಸ್ಥಾನ ಸಭಾಭವನ ಒಂದು ಸೊ ಈಡೆ ಎತ್ಕೊಂಡೈತೆ ಗಂಟೆದಾಗ 5:20 5:15 ಎತ್ತುವೆ ಅಂತೀರಿ ಪೂರ ಭತ್ತದ ಭೂಷಣ ಲೈಟ್ ಬಾಡನಲ್ಲಿರಲ್ಲ ಇದರ ಮುಗಲೆ ಕಪಲ್ಸ್ ಕೋಡೆ ಬ್ರೈಡ್ ವರ್ಷಿತ ಆನ ಗಣೇಶ್ ಬರಡಾತಿ ವೆಯ್ಟ್ ಮಾಡ್ಬೋಗ ಲೆಂಕ್ಲು ಬನ್ನಾಗಿ ಇರ್ಲೆಜ್ಜಿ ಬರಡಾತಿ ಪೂರ ಭೂಸಾನೆ ಇವತ್ತು ಲೈಟ್ ಓಪನ್ ಅಂತನ ಸ್ಟೇಜ್ ಇದ್ದ ಇನ್ನೊಗ್ರೆಸ್ಸನ್ನು ಮಾಡ್ತೀನಿ ಜಪ್ಪಿಲ ಮಾಲಿಂಗೇಶ್ವರ ದೇವಸ್ಥಾನ ನೆಕ್ಕು ದುಂಬುಲ ಶೂಟು ಬರ್ತಿತ್ತೇನೆ ಒಂದು ಸಮಯ ದುಂಬು ಫಂಕ್ಷನ್ ಆಯ್ತು ಸ್ವಲ್ಪ ಲೊಕೇಶನ್ ಪೂರ ತೋರಿತ್ತು ತೋಜ್ಜಿ ಒಂದು ಗ್ರೀನರಿ ಬರ್ತದ ಚೂರು ಎಡ್ಡೆ ಉಂಡು ಪೂರ ಕಪಲ್ಸ್ ಫೋಟೋಸ್ ಪೂರ ದೆಪ್ಪೆ ಟೈಮ್ ತಿಕ್ಕನ ಬುಕ್ಕ ದೆಪ್ಪೋದು ಟೈಮ್ ತಿಕ್ಕೊಂಡು ತಡ ದಾರೆ ಬೇಕುಂಡು 7:15 ಸಮಥಿಂಗ್ ದಾರೆ ಅಂಚೆ ಪೂರ ಕತೆ ಕಾಂಡಿದೆ ವಿಷಯ ಬರ್ಸ ಒಂದು ಬರೋಡು ಹಣ ಕರೆಕ್ಟ್ ಟೈಮ್ಗೆ ಬರ್ಪ ಬರ್ಸ ಬುಕ್ಕ ಬುಡ್ಪುಲ್ನ ಇಜ್ಜಿ ಪಿರಿ ಬರ್ತ ಅಂಚ ನೀ ಅವೇ ಏನಿಲ್ಲ ಅಂಚ ಫೋಟೋಸು ಪೂರ ದೆಪ್ಪೇರಿಜ್ಜಿ ಇಂಪಾರ್ಟೆಂಟ್ ಮಾತ್ರ ಪೂರ ದೆಪ್ಪೆ ರಾಪಿ ಕೈ ಫಾಲ್ಟ್ ವಿಷಯ ಮುಗ್ಲೆಲ್ಲ ಗೊತ್ತುಂಡು ಜಿಗ್ಗ ತಾತೊಂದಲ್ಲ ಇತ್ತೆ ನಾಲ್ಲ ಬತ್ತಜೇರಿ ಕೊಟ್ಟಾನು ಕಿಶೋರನ ಸಾಂಗ್ ಇದುಕುಲೋ ಅಂತೀರಿ ಆರೆ ಪೂರ ಆಪ್ರೇಟ್ ಮಾಲ್ದೆ ಮ್ಯೂಸಿಕ್ದ ಟೀಚರ್ ಗಂಟೆ 5:30 ಒಂದು ಬರ್ತದೆ ಗೊತ್ತುಜಿ ಕೋಡೆ 5:30ಕ್ಕೆ ಎತ್ತುವೆ ಅಂತೀರಿ ಶಾರ್ಪ್ ಅದು ಇದೇ ಬದು ಕುಲೋನ್ ನಡ್ಡೆ ನಾನು ಇದೇ ಕುಲೋನ್ ಕಣ ಬೂಸ ಇದೇ ಬದು ಕುಲೋನ್ ಕಣ 5:30ಕ್ಕೆ ಬರ್ಪೆ ಅಂತೀರಿ ಕೇರಳ ತೋಜ್ಜಿ ಅದ ಆನ ಸೈಡ್ದಾಗಲ ತೋಜ್ಜಿರಿ ಗ್ರೂಮ್ ಬರ್ತೇವೆ ಗ್ರೂಮ್ ಗ್ರೂಮ್ ಸೈಡ್ದಾಗಲ ಬರ್ತೀರಿ ಗ್ರೂಮ್ ಸೈಡ್ದಾಗ ಗಾಡಿ ಉಂಡು ಗಣೇಶ್ ಆಗ್ಲಿ ಬರ್ತೀರಿ ನಾಯ್ತೆ ನಮ್ಮ ಬ್ರೈಟ್ ಸೈಡ್ದಾಗಲು ಬರೋ ಬಾಕಿಲ್ಲೇರಿ ಕಾತೊಂದಿಲ್ಲ ಹರ್ಷಿತಾ ಬರ್ಸ ಬರೋ ಒಂದುಂಡು ಪಿರಿ ಬರ್ಸ ಕಮ್ಮಿ ಆಗಿ ಅಂತ ಹೋಗಿ ಬ್ರೈಡ್ ಬರ್ತೀರಿ ಹರ್ಷಿತಾ ಫ್ಯಾಮಿಲಿ ಪೂರ ಬರ್ತೀರಿ ಇಲ್ಲ ಅಲ್ಲಿ ಸಿಂಗಲ್ ಪ್ರವೇಶ ಬಾಡಿ ಸಿಗ್ತಾರೆ ಮಾತ್ರ ಓಕೆ ರೆಡಿ ಮಾಡಿ కొంచెం టైం ఆజి నల్పాండు ఫుల్ బుల్పాండు ಅವೇ ವೀಲೆ ಶಾಸ್ತ್ರ ಅಂಡು ಪೊನ್ನಗ ಸಾರಿ ಕೊರ್ಪುತ್ತು ಗ್ಯಾಪ್ ಉಂಡು ಕೂಡ ಅಲ್ಪ ಸಂಕಲ್ಪ ಪೂರ ಅದು ಬೇಗ ದಾರೆ 7:15 ಕೈತಲ್ಲು ದಾರೆ 7:15 ಕಾಲು ಇಂಚದನ ಬೇಗ ದಾರೆ ಟೈಮ್ ಉಂಡು 4 ಫೋಟೋಸ್ ತೆಪ್ಪುಗ ಅನ್ನಗ ತೂಲೆ ಎಡ್ಡೆ ಔಟ್ಡೋರ್ ಎಡ್ಡೆ ಲೈಟ್ ಇತ್ತು ನಂಡ ಬರ್ಸೊಂಡು ಚೂರು 4 ಗಂಟೆ ಬುರ್ತು ಒಂದು ಅರ್ಧ ಗಂಟೆ ಬುರ್ತುನೇ ಅದು ದಾರೆ ಪೂರ ಅದು ಇವಾಗ ಕಾಪುಗ ಹಾತು ಬರ್ತಾನ ಬುಡುಂದು ಏನಿದೆ ಅನ್ನ ಪಿರಿ ವರ್ಷ ಬುಡ್ಪುನ ತೋಜ್ಜಿ
ಸರಿ ಆಗ್ಲಿ ಪೂರ ಫೋಟೋಗಳು ಇದೆ ತೊಗೊಳ್ಳಿ ಬಂದ ಕ್ರಮದ ಕೆಲವು ಕ್ಯಾಂಡಿ ಕ್ಲಿಪ್ ಮಾಡಿದೆ ತೊಗೊಳ್ಳೆ ಇದನ್ನು ಚೂರು ಬುಕ್ಕ ದಿಕ್ಬೇನು ಓಕೆ ಆಜಿ ಗಂಟೆಗೆ ತಿರುವಂದನ ಗಂಟೆ ಏಲ ಒಂದು ಹೊತ್ತು ಬೇಗ ಬಲ ದಾರೆ ಬೇಗೊಂಡು ಅಲ್ಲ ಬರ್ಪಣ ಹೊರ್ತುದಿಲ್ಲ ಆಹಾ ಟೈಮು ಮಾರೆ ಅಣ್ಣೆಲ್ಲ ಮೆಕ್ಕಿಲ್ಲ ಸೇವುಲ್ಲರು ಲಕ್ಕನ ಟೈಮ್ ಲಕ್ಕ ಬೇಗ ಲೇಟ್ ಅಂಡ ಏನೇ ತರ್ತದೆ ಆಜಿ ಗಂಟೆಗೆ ಅದು ನಿಜ ಆಜರಿಕ ಆಜಿ ಗಂಟೆ ಬನ್ನಿ ಬೇಗ ದಾರೆ ಅಂತ ಮತ್ತೆ ನಾ ತೊಂದರೆ ಟೈಮ್ ಇತ್ತು ನಾನು ನೆಕ್ಸ್ಟ್ ದಾರೆ ನಾನು ಎತ್ತೀರಿ ಪೂರ ಸ್ಟೇಜ್ ಒಂಜಿ ಕ್ರಮ ಪೂರ ಅದು ಬುಕ್ಕ ನಮ್ಮ ತಿಕ್ಕ ಔಟ್ಡೋರ್ದು ಟೈಮ್ ತಿಕ್ಕಂಡ ಔಟ್ಡೋರ್ ತಿಕ್ಕ ಓಕೆ घंटे पद्मावती जीवे शरदं शतं मांगल्यदायकं सुमूर्तिमस्तु भवतो मांगल्यदायकं सुमूर्तिमस्तु अरवणिपुरं सीमं मादनवन कट्टमने गरवे पत्तुम पत्नम बलिमानदला गणेशानुमान हर्षिदानुमान पुन्ना मांगल्यदारण मल्परांतर ಓ ದೇವರೇ ಪೂರ ಮುಗಿನಿತ್ತೆ ಬಂಡ ದಾರದ ಟೈಮ್ ಪೂರ ಮುಗಿಂಡು ಇತ್ತೆ ನಾನು ಎಂಕ್ಲೆಗೆ ಕಪಲ್ಸ್ ಫೋಟೋಸ್ ತೆಪ್ಪುಗ ನಾನು ಬರ್ಸಂಜಿ ಬುರ್ತುಜಿ ಎಡ್ಡೆ ಲೈಟ್ ಇತ್ತನು ಭಾರಿ ಶೋಕ್ ಇತ್ತನು ಫೋಟೋಶೂಟ್ ಪೂರ ಔಟ್ಡೋರ್ ಪೋಪ್ ನಾನು ಎಡ್ಡೆ ಜಾಗ ಇತ್ತದು ದಾದ ಗುಣ ಬೇಜಾರುಂಡು ಬರ್ಸಂಚೂರು ಬುರ್ತು ನಾನು 4 ಗಂಟೆ ಬುರ್ತುಲ್ಲ ಹಿಡ್ದು ತುಲೆ ಟೈಮ್ ಏತ್ರು ನಾನಿತ್ತೆ 16 ಗಂಟೆ ಮುಟ್ಟ ಟೈಮ್ ಉಂಟು ನಡ ದಾದ ನಂದು ಸುಕ್ಕಿಜಿ ಟೈಮ್ ಇತ್ತು ನಲ್ಲ ಇಂಚ ಅವಕಾಶ ಕೊಡು ಇಂಚಿ ಬರ್ಸ ಅಯ್ಯೋ ದೇವರೇ ಮೂಲಪುರ ಎಡ್ಡೆ ಇತ್ತು ದೆಪ್ಪೋಲಿ ಫೋಟೋಶೂಟ್ ಮಾಡ್ತಾರೆ ಎಡ್ಡೆ ಅವಕಾಶ ಇತ್ತು ನನಗೆ ಅಟ್ಲೀಸ್ಟ್ ಭಾರಿ ಶೋಕರು ಇದು ಭೂಷಣ ಪಣೋದಿಲ್ಲ ಭಾರಿ ಬೇಜಾರು ಫುಲ್ಲು ವರ್ಷ ಟ್ರ್ಯಾಪ್ ಆತನು ಟೈಮ್ ಮಸ್ತ್ ಇತ್ತು ನಾನು ವರ್ಷ ಹೊತ್ತು ಕೆಟ್ಟದೂರ್ದ ಫುಲ್ಲು ಕೊಂಡು ವೈಬೋಂಡು ತೆಂಗ್ಲೊಂದು ಚೂರು ಬರ್ತು ಕಾಪು ಒಂದು 4 ಗಂಟೆ ಬಿಡ್ತು ಯಾರ್ದು ನನಗೆ ಏನೊಂದಿಲ್ಲ ದೇವರಡ ಚೂರು ಕಾತು ನಂದ ಈ ಜಾಕೆಟ್ ಪೂರ ಎಡ್ಡೆ ಇತ್ತು ತುಗ ವೆಯ್ಟ್ ಮಾಡ್ಬುಗ ಅಂತೂ ಫೈನಲಿ ಮದುವೆ ಉಂಟು ಗಣೇಶನಲ್ಲ ಹರ್ಷಿತನಲ್ಲ ಜಾಲಿ ಬರ್ಸ ಬಿಡು ಪೂಜಾದ ಅರ್ಜಾಲ ನಿಂತಾರ ಮರ್ಯಾದ ದೀನ ಹೋಗ ತಾರ ಇದು ಅಂತಾರತ್ತ ಇಟ್ಟು ಜನ ಹೊರ ಬಗ್ಗದ ಎತ್ತು ಮೊದಲು ಮಾರಿ ಥ್ಯಾಂಕ್ ಯು ಹಾಂ ಹರ್ಷಿದ ಒಂಚೂರು ಇಂಚುವಲ್ಲ ನೀವು ಊಟ ಅಡ್ಡ ತೆಲ್ತನ್ ಪೇಚ್ ಮನೆ ಮಾಡ್ತಲೆ ಆತಿಲ್ಲ ಜಸ್ಟ್ ಪಾತಲೆ ಅಡ ಬರ ಅಂತಾನೆ ಆಯ್ತಾ ಗಣಸನ್ ಅದು ಸ್ಮೈಲ್ ಪಡೆ ಅಂತಾನೆ ಇದು ಬಿಲ್ಕೇವರ ಅಂತ ಎದ್ದೆ ಸ್ಮೈಲ್ ಅಂತಾರೆ ಅಂತ ಕ್ರಾಸ್ ಆಗುತ್ತೆ ಅದು ಸೈಕಲ್ ಕರೆಕ್ಟ್ ಇಲ್ಲ ಅಂತ ಕರೆಕ್ಟ್ ಅಂತ ಇತ್ತೆಂಕ್ಲೆ ಒಂಚೂರು ಬರ್ಸ ಬುರ್ತು ಒಂಚೂರು ರಿಲ್ಯಾಕ್ಸ್ ಆನ ಬರ್ಸಾಗ ಅಂಚಿತೆ ಕಪಲ್ಸ್ ಫೋಟೋಸ್ ತೆಪ್ಪೇರು ಬೈದ 2-3 ತೊಂದಲ್ಲ ಸೊ ಈತ ಬರ್ತಾ ಅದು ಇತ್ತೆ ಬಿಡ್ನ ಬಲ್ಪೂರ್ಗು ಸುರಾಯಿನ 9 ಸುರಾಯಿನ ಬರ್ಸ ಇತ್ತೆ ಉಂಡು ಅಂಚ ಭೂಷಾನ್ ಪೂರ ಸೆಟ್ ಮಾಡ್ತಲ್ಲ ಕಪಲ್ಸ್ ಫೋಟೋಸ್ ಪೂರ ದೆಪ್ಪುಲಿ ಸೋಕ್ರೆ ಐಡೇರು ದೆಪ್ಪರ ಉಂತ ಇರತ್ತಾ ಎಸ್ ನಾನು ಚಾ ಪೂರ ಪರ್ದ ಹೊಡತ್ತೆ ಪೂರ ಬಡ ಹುಡುಲ್ಲ ಕೊಂಚ ಮುಗ್ಲ ಈ ಡ್ರೆಸ್ ಅದು ನೆಕ್ಸ್ಟ್ ಡ್ರೆಸ್ಗೆ ಅನ್ನಾಗ ಸೆಟ್ ಆಪುನ ಆ ಡ್ರೆಸ್ ಎಲ್ಲ ಮಾರ್ನಿಂಗ್ ದೆಪ್ಪುಗ ಅಂತ ಹೂವ ವೈಬು ಫುಲ್ ವೈಬು ಭೂಷಣ ಇತ್ತನ ಗೊತ್ತಾಪುಜಿ ಮರೆ ಎಲ್ಲ ಒಂಚೂರು ದೆತ್ತು ಬರ್ತೆ ಕರೆಕ್ಟ್ ಎಂಕ್ಲು ಪೋಸ್ ದೆತ್ತು ಅನ್ನಾಗ ಬರ್ಸ ಚಾಗ್ ಬರ್ತೈತೆ ಚಾ ಹೊಡಲೈತೆ ಚಾ ಬರ್ತ ಸಿಂಗಲ್ ದೆಪ್ಪುಡಿಗೆ ಕೂಲಿ ವೇಲೆ ಆಯ್ತು ಚಾ ಬರೋಣ ಇಡ್ಲಿ ವಡ ಸಾಂಬಾರು ಫ್ರಿಜ್ ಇತ್ತು ನೈಟ್ ಫೋಟೋ ತೆಪ್ಪು ಪ್ಲ್ಯಾನ್ ಇತ್ತು ಫ್ರಿಜ್ ಇದು ನಾನು ನೀರು ಹೊಸ ಮದುವೆ ಅನ್ನಾಗ ಫೋಟೋಶೂಟ್ ಅವನು ಬೂಸನೆ ತೆತ್ತು ಒಂಜಿ ಎಲ್ಲೇ ಮಟ್ಟರೆ ಎಂಕ್ಲ ಎನ್ನಲ್ಲ ಪೂರ ಒಂಜಿ ಎಲ್ಲೇ ಫೋಟೋಶೂಟ್ ಮಾಡಿದೆ ಮಸ್ತ ಮ್ಯಾನ್ ಏನು ಭೂಷಣ ಪೂರ ಒಟ್ಟಿಗೆ ತೆತ್ತ ದೆತ್ತೋಲ್ಲ ಸಂಪಾದನೆಗಳನ್ನ
ಆಂಡೆ ಒಂಜಿ ಡ್ರೆಸ್ ನಾನು ಸೆಕೆಂಡ್ ಡ್ರೆಸ್ ಬೇಗ ರೆಡಿ ಆತ್ಕೊಂಡು ಬರ್ಸಲ್ಲ ಬುರ್ತುಂಡು ಮೂಲು ಒಂಜಿ ಫೋಟೋಶೂಟ್ ಮಾಡ್ಕೊಳ್ಳಿದ್ದು ಇವೆಂಟ್ ಈಟ್ನ ಒಟ್ಟ ಬೇಗ ಆಂಡಿತ್ತು ಒಂಚೂರು ಬೇಗ ಇರ್ತದೆ ಹೆಂಗೆ ಒಂಚೂರು ಫ್ರೀ ತಿಕ್ಕನ್ ಟೈಮ್ ಪೂರ ಸೆಕೆಂಡ್ ಡ್ರೆಸ್ ಫೋಟೋಶೂಟ್ ಆವೊಂದು ನಿತ್ತೆ ಎಂಕಲ ಪೂರ ಸಿಂಗಲ್ ಆಂಡು ಭೂಷಣ ಪೂರ ತೋದಿತ್ತಿರು ಪಾಪ ಸಿಂಗಲ್ ಎತ್ತಿತ್ತೆ ಕಪಲ್ ಸ್ಯಾರಂಡು ಕಪಲ್ ಗ್ರೂಮ್ ರೆಡಿ ಆಯ್ತು ಓಕೆ ಕಪಲ್ಸ್ ಫೋಟೋಸ್ ಆವೊಂದು ಎಂಕಲ ಹಾ 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 ಟೆಸ್ಟ್ ವೇಸ್ ಕೈತಲಲ್ಲೇ ಫುಲ್ ಕ್ಲೋಸ್ ಓಕೆ ಕಪಲ್ಸ್ ಫೋಟೋಸ್ ಎತ್ತೊಂದಿಲ್ಲ ರಿಸೆಪ್ಷನ್ ಡ್ರೆಸ್ ಅದ ಒಂಚೂರು ಕೊಡ್ತದ ವಿಶಿಂಗ್ ಸ್ಟಾರ್ಟ್ ಹಾಕೊಂಡು ವೆಡ್ಡಿಂಗ್ ಆಡಿ ಮುಗಿಕೊಂಡು ಭೂಷಣ ಬರ್ರ ಬಲ್ಲಂಚಿಗೆ ಹರ್ಷಿತ ಮೂಲ ಬರೋದಿಲ್ಲ ಮೂಲ ಲೈಟ್ ಒಂಚೂರು ರೆಡ್ ಅಂಡ್ ಬಂಡ ಬರ್ಸಲ್ಲ ಬಂತು ಲೈಟ್ ಅದು ಪಿರಿ ಬರ್ಸಲ್ಲ ಉಂಟು ಒಂಚೂರು ಕೈ ಪೇನ್ ಅವನುಂಡು ಬಂಡ ಐತೆ ಮಸ್ತ್ ಪುರ್ತುರ್ದು ಕ್ಯಾಮರಾ ಬತ್ತೊಂದಲ್ಲೇ ಮೂಲು ಈ ಜಾಗ ಇಡ್ದೆ ನಾನು ಓಕೆ ಟರ್ನ್ ಬನ್ನಿ ಗಣೇಶನ್ ನಾಳೆ ಪಿರೋಬೋಲಿಗೆ ಎಡ್ಡೆ ಬರ್ಸ ಬರುತ್ತೆ ಎಡ್ಡೆ ಲೈಟ್ ಅದು ಚೂರು ಟೈಮ್ ತಿಕ್ಕೊಂಡು ಫೋಟೋಸ್ ತೆಪ್ಪಿರ ಒಂಚೂರು ಬಚ್ಚವು ದಾದನ್ನು ದೇವರಂಜಿ ಟೈಮ್ ಕೊರಿಯಲ್ ದೆತ್ತೊಂದುಲ್ಲೇರು ನಾನು ಐತೆ ಫೋಟೋ ಸ್ವಲ್ಪ ಸೊ ಎಂಕ್ಲಿತ್ತೆ ನಾನು ಚೂರು ಪುರ್ತ ಅದು ನಾನು ವಿಶಿಂಗ್ ಪೂರ ಸ್ಟಾರ್ಟ್ ಹಾಕೊಂಡು ಓಕೆ ಸ್ಟೇಜ್ ಇಟ್ಟು ಪೋಸ್ ಆವೊಂದುಂಡು ನಾನು ವಿಶಿಂಗ್ ಆಯ್ರಾಣಿದ್ದಾರೆ ಗಂಟೆ ಸಾಧಾರಣ 11:30 ಆವೊಂದತ್ತು 11:30 ಸ್ಟೇಜ್ ಇಟ್ಟು ತಿಂಗಳು ಕಪಲ್ ಫೋಟೋಸ್ ಎತ್ತೊಂದಿಲ್ಲ ಸ್ಟೇಜ್ ಬ್ಯಾಕ್ಗ್ರೌಂಡ್ ಎಲ್ಲ ಬತ್ತಜೇರು ನಾನು ತೋಲಿ ನಿಗ್ಲಿಗೆ ಮುಲ್ಪದ ಪೂರ ಕ್ಲಿಯರ್ ಆದ ನಾನು ವಿಶಿಂಗ್ ಏನು ತಿಕ್ಕುವೆ ಓಕೆ ಬಾಯ್ ದಾದಾ ಅಂತ ಕರೆಕ್ಟ್ ಅಂಟೂರ ಭೂಷ ಎಸೈತೆ ವಿಶಿಂಗ್ ಪೂರ ಸುರಾಂಡ್ ನಮ್ಮ ಮದಿಮೆಗೆ ಆಶೀರ್ವಾದ ಮಲ್ತೊಂದುಲ್ಲೇರು ಮಾತೆರ್ಲ ಜನ ಇವಿ ಸೇರೊಂದುಲ್ಲೇರು ಗಂಟೆ ಎತ್ತೆ ಸಾಧಾರಣ 1 ಗಂಟೆ ಬರ್ತೀಯಂದು ಕೋಳಿ ಕೊಟ್ಟಕ್ಕೂ ಮುಗಿಲೇರಿ ನಾನು ಕೈ ಬೇನೆ ಇರ್ತದೆ ಹೆಂಗೆ ರೆಸ್ಟ್ ಇತ್ತೆ ಈಶ್ವರನ್ನೆಲ್ಲ ಭೂಷಲ್ಲ ಬುಕ್ಕ ದಿಪ್ಪೆ ಸ್ನೇಹಿತರಿಗೆ ಚೂರು ಬರ್ತಾಡು ಬೇಡ ಸೆಟ್ ದೋಸೆ ಒಂಜಿ ಕೈಸಂಕ್ಲಿತೆ ಒಣಸಾತ ನನಗೆ ಬತ್ತು ಕುಲ್ಲದ ಇದೆಲ್ಲ ಒಂಚೂರು ರೆಸ್ಟ್ ಮಾಡ್ದವಲ್ಲ ಯಾರನ್ನ ಅಸಿಸ್ಟೆಂಟ್ ವೀಡಿಯೋ ಎತ್ತೊಂದಲ್ಲಿ ಪ್ರಾಣಮಲ್ಲ ಒಣಸ ಎಟ್ಟಿತ್ತು ನೀಟ್ ಇತ್ತು ಐಟಮು 4 ಬಗೆ ಇತ್ತು ಸೆಟ್ ದೋಸೆ ಪಲಾವು ರೈಸ್ ಪಾಯಸ ಹೋಳಿಗೆ ತುಪ್ಪ ಬೊಕ್ಕ ಏನಿನ ಅಲೆ ಏನು ನಾನ್ ವೆಜ್ ಅಲ್ಪ ನಾನ್ ವೆಜ್ಜಿಗೆ ಪ್ರಸಂತ ಏನಾಗಲಿ ವೆಜ್ ಆ್ಯಂಡ್ ಎಡ್ಡೆ ಅದ ಹೆಲ್ತ್ಲಿ ಆಲ್ರೆಡಿ ಗ್ಯಾಸ್ ವೆಜ್ ತಿನ್ನಲಿಲ್ಲ ಪ್ಯೂರ್ ನಾನ್ ವೆಜ್ ഞാനിത് വെജിലുള്ള അഞ്ചാമത് പനിപ്പിച്ചു എങ്ങനെ വൃത്തമുണ്ട് ಅದೇ ಡಾಕ್ಟರ್ ಕೈಬೇನತ್ತು ಪಂಡೇರು ಒಂದು ನಾನ್ ವೆಜ್ ತಿನ್ನೋದು ವೆಜ್ ಮಾತ್ರ ಅಂಚತ್ತು ವೆಜ್ ಎನ್ನ ಅಂಚತ್ತು ಹೆಂಗೆ ಪೂಜೆ ಉಂಟು ಪೂಜೆದ ಪ್ರಸಾದ ಐಕೆ ಪೂಜೆ ಆಯ್ನಕ್ಕೊಂದು ಪೂರ ತಿನ್ನಿ ಪ್ರಸಾದ ಐಕೆಯನ್ನು ಮಾತ್ರ ಸಾಹಸ ಅಯ್ಯೋ ದೇವರೇ ಸರಿ ನಾನು ಬುಕ್ಕ ದಿಕ್ಕ ಆವೊಂದುಂಡು ಫಂಕ್ಷನ್ ಇವೆಂಟ್ ಆವೊಂದುಂಡು ನಿಗಲ್ಡ ಬುಕ್ಕ ಪಾತಿರ್ವೆ ಎಂಕ್ಲ ಪೂರ ನಾನು ಒಂಜಿ 4 ಗಂಟೆ ಆಪು ನಾವು ತೋಜುನು ಮೈನ್ ಎಂಕಲ್ ಒಂಜಿ ಸಬ್ಜೆಕ್ಟ್ ಪೋಸಿಂಗ್ ಪೂರ ಒಂಜಿ ಬೈಯಾಗ ಒಂಜಿ ಗಡಿ ಬಿಡಿಪುನ ಒಂಜಿ ಕ್ಲಿಯರ್ ಆನ್ ನಾನೈತೆ ಫೋಟೋ ತೆತ್ತು ಫ್ಯಾಮಿಲಿ ಸೀದಾ ಪೋಯಿ ರಜೇನ ಒನ್ಸಂಡು ಎನ್ನಾಂಡು ಹೆಂಗೆ ಮಾತ್ರ ಉಂಟದ ಎಸ್ ಓಕೆ ಬುಕ್ಕ ದಿಕ್ಕುವೆ ಯಾರೇ ಕೊಟ್ಟ ಮೇಲೆ
ಗಂಡನ ಮನೆಗೆ ಕಳಿಸಿಕೊಡುವಾಗ ತಂದೆ ತಾಯಿ ಹೇಳುವಂಥ ಕೆಲವೊಂದು ಮಾತುಗಳನ್ನು ಈಗ ನಿಮ್ಮ ಮುಂದೆ ಹೇಳಲು ನಾನು ಇಷ್ಟಪಡ್ತೇನೆ. ಅದರ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣಕ್ಕೆ ಮುಖ್ಯಸ್ಥರಾದಂಥ ಮಹಾನಿರೇ ಯಾರಯ್ಯ ಅಕ್ಷತ ಎಂಬ ಕನ್ನಿಕೆಯನ್ನು ಗಣೇಶನೆಂಬ ಪುರುಷರನ್ನು ವಧುವರನ್ನಾಗಿ ಮಾಡುವುದೆಂತ ಈ ಹಿಂದೆ ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋಣವಾಯಿತಲ್ಲವೇ? ವಾಗ್ದತ್ತ ಮೇರೆಗೆ ತಳಿರು ತೋರಣಗಳಿಂದ ಅಲಂಕೃತವಾದಂಥ ಧಾರಾಮಂಟಪದಡಿಯಲ್ಲಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು, ಕುಟುಂಬಸ್ಥರು ಹಾಗೂ ಊರವರ ಉಪಸ್ಥಿತಿಯಲ್ಲಿ ಅಗ್ನಿ ಸಾಕ್ಷಿಯಾಗಿ ನಮ್ಮ ವಧುವನ್ನು ದಾರಿ ಎಳೆದುಕೊಂಡಿರುವುದು ಸರಿಯಷ್ಟೇ. ನಿನ್ನೆಯ ದಿನ ಪುರುಷನನ್ನು ಮನ್ಮಥನಂತೆಯೂ ಕನ್ನಿಕೆಯನ್ನು ಋತುಜಯಂತೆಯೂ ಸಿಂಗರಿಸಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಯಾವುದೊಂದು ಕುಂದುಕೊರತೆಗಳು ಕಂಡುಬಂದಿಲ್ಲವಷ್ಟೇ. ಕಾಮಚಕ್ರೇಶ್ವರನನ್ನು ಹೋಲುವ ಪುರುಷನ ದ್ವಯಹಸ್ತಗಳಿಗೆ ಚಾರುಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವುದೊಂದು ಲೋಪದೋಷಗಳು ಕೂಡ ಕಂಡುಬಂದಿಲ್ಲವಷ್ಟೇ. ಜಗತ್ತಿನ ಸೌಂದರ್ಯದ ತಿರುಳಾಗಿರುವ ರತಿದೇವಿಯ ಸೊಬಗನ್ನು ತೋರಿಸುವ ನಮ್ಮ ಕನ್ಯಾಮಣಿ ಹುಟ್ಟಿದ ಮನೆಯನ್ನು ಹೆತ್ತ ತಂದೆ ತಾಯಿಯನ್ನು ಹಿಂದಿಕ್ಕಿ ಮುಂದಕ್ಕೆ ನಿಮ್ಮ ಪುರುಷನೇ ಪರಮೇಶ್ವರನೆಂಬ ಭಾವನೆಯಿಂದ ವಧುವಿನ ಕೊರಳಿಗೆ ಮಾಂಗಲ್ಯವನ್ನು ತಿಳಿಸಿದಾರಷ್ಟೇ. ನಮ್ಮ ಮನೆಯ ಅಂಗಳದ ಗಿಡದಲ್ಲಿ ಅರಳಿದ ಹೂವನ್ನು ಜಗದೊಡೆಯನ ಅಡಿಗಳಿಗೆ ಅರ್ಪಿಸುವಂತೆ ನಮ್ಮ ಮುದ್ದುಬಾಲಕಿಯನ್ನು ನಿಮ್ಮ ಸ್ವಾಧೀನ ಒಪ್ಪಿಸಿಕೊಡುವರೆ ಆದರದ ಭಕ್ತಿ ಭಾವಗಳಿಂದ ಸ್ವೀಕರಿಸಲು ಸಿದ್ಧರಾಗಿರುವರಷ್ಟೇ. ಹಿಂದೆ ಮಿಥಿಲಾನಗರಿಯಿಂದ ಶ್ರೀರಾಮನ ಜೊತೆಯಲ್ಲಿ ಹೊರಟ ಸೀತಾದೇವಿಯಂತೆ ಮೂಗಿನಲ್ಲಿ ಮೂಗುತಿ, ಕರದಲ್ಲಿ ಕಂಕಣ, ಶಿರದಲ್ಲಿ ಬಾಸಿಂಗ, ಕೊರಳಲ್ಲಿ ಉಂಗುರ, ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಮಾಂಗಲ್ಯವನ್ನು ಧರಿಸಿ ಮಾವನ ಮನೆಯ ಭಾಗ್ಯ ಲಕ್ಷ್ಮಿಯಾಗಿ ಅತ್ತೆಯ ಮಂದಿರದಲ್ಲಿ ನಂದಾದೀಪ ಬೆಳಗಲೆಂದು ಹೊರಡಲು ಉದ್ಯುಕ್ತರಾಗಿ ದೀನಭಾವದಿಂದ ಧಾರಾಮಂಟಪದಡಿಯಲ್ಲಿ ನಿಂತಿರುವ ನಮ್ಮ ಮುದ್ದಿನ ಮಗಳಿಗೆ ಹೇಳುವ 4 ಬುದ್ಧಿಯ ಮಾತುಗಳಿಗೆ ಮಾನ್ಯ ಸಭಿಕರು ಕಿವಿಯುಡುವರಾಗಿ ನಂಬುತ್ತೇವೆ. ನಮ್ಮ ಮುದ್ದುಬಾಲಕಿಯನ್ನು ನಿಮ್ಮ ಸ್ವಾಧೀನ ಒಪ್ಪಿಸಿಕೊಡುವಾಗ 12-24 ವರಹಗಳನ್ನು, ಉಡಲು ವಸ್ತ್ರವನ್ನು, ಧರಿಸುವ ಚಿನ್ನಾಭರಣಗಳನ್ನು, ಕರೆದಿಣ್ಣಲು ಗೋವಿನ ಹೆಂಡನ್ನು, ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು, ಕೈತಳೆಯಲು ತಂಬಿಗೆಯನ್ನು, ಹೀಗೆ ಅಲ್ಪ ಧನವನ್ನು ಕೂಡ ಕೊಟ್ಟಿರ್ತೇವೆ. ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಪಟ್ಟು ಅಭಿವೃದ್ಧಿ ಪಡಿಸಿಕೊಂಡು ಬರುವಂಥ ಮಹನೀಯರು ಯಾರಲ್ಲ. ಮುಂದಕ್ಕೆ ನಾವು ದಂಪತಿಗಳಿಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತತಿ, ಸೌಭಾಗ್ಯ ಉಂಟಾಗಿ ದೀರ್ಘಾಯುಷ್ಯರಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬಾಳಿ ಬದುಕಲೆಂದು ದೇವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್. ಹೆಂಚಾಯಿನಿ ವೆಡ್ಡಿಂಗ್ ಅಗಲ ಮುಗಿಂದು ಅಗಲ ದಾಂಪತ್ಯ ಜೀವನ ನಾನಾ ಎಡ್ಡೆ ಸುಖಕರವಾದ ಉಪ್ಪಾಡು ಒಂದೊಂದು ಮುಚ್ಚುಕೊರ್ಮ ಕಾರ್ಯಕ್ರಮ ಪೂರ ಅಂದ್ರೆ ನಾನೈತೆ ವನಸ್ಸಾದ್ದು ಸೀದಾ ಮುಲ್ಪರ್ದಂಕ್ಲು ಪಿದಾಡ್ನ. ಓಕೆ ಸರಿ, ಈತ ಆದಿತ್ತನ ಇಂಥ ಒಂಜಿ ವ್ಲಾಗ್ಲ ತೂವಲಿ ನಿಗ್ಲಿಗೆ ಆ ವ್ಲಾಗ್ ಒಂದು ಸಪೋರ್ಟ್ ಮಾಡ್ದು ನೆಕ್ಕದು ಮೆಂಚು ಸಪೋರ್ಟ್ ಮಾಡ್ತಿದ್ದೆ. ನಾನು ಅಂಚೆ ಸಪೋರ್ಟ್ ಮಾಡ್ದಪ್ಲೆ ಅಂಚೆ ಕೆಲವೊಂದು ಈವೆಂಟ್ ಪೋಪುನೈನ ವ್ಲಾಗ್ ಪೂರ ಪಾಡೊಂದುಪ್ಪೆ ಅಂತ ಪನೊಂದು. ಸರಿ, ನೆಕ್ಸ್ಟ್ ಏನೈತೆ ಮುಲ್ಪರ್ದು ಫಿದಾಡ್ನ ಒಂಜಿ ವೀಡಿಯೋನ ಪೂರ ಮಾಲ್ಪೆ ಕಾಯನ್ನ ಮುಲ್ಪರ್ದು ಫಿದಾಡುವೆ. ಓಕೆ ಸರಿ, ನಮ್ಮ ಪೋಯ್ ಹರ್ಷಿತ ಬೂಲ್ತಾರ ನಿಜ ಅದ ಮದುವೆಯ ಕಡೆ ಕ್ಷಣಗಣದಲ್ಲಿ ಹರ್ಷಿತ ಹಾಗೂ ಗಣೇಶ್ ಅವರು ಇಜ್ಜಪ್ಪ ಇಜ್ಜಿ ಬೂಲ್ತಿದ್ದಾರ ಭೂಷಣ ಅನ್ಪಲಕ್ಕೆ ಬೂಲ್ತಿದ್ದಾರ ಇಜ್ಜದ ಹಾಂ ಗುಡ್ ಗರ್ಲ್ ದಾದ ಬೂಲ್ಪುನ ಇವರು ನಾನು ಕೂಕುಲು ಅಂಡ ಅಪ್ಪಗೆ ನಾವು ಹೇಳ್ತೀವಿ. ಮುಗ್ಲ ಬಾಸಿಂಗನ ಪೂರೈತೆ ಮುಲ್ಪ ಕಟ್ಟೋಡ ಹಾಕೊಂಡು ಎಸ್ ಆ ಬಾಸಿಂಗ ಕೈ ಕಟ್ಟಿನ ಕಂಕನ ಇನ್ನು ಪೂರ ಮೂಲು ನೆಕ್ ಕಟ್ಟದು ಈಡೆಗೆ ವನಸಾದು ಬುಕ್ಕ ಈಡೆಗೆ ಮದ್ಮೇದ ಕಾರ್ಯಕ್ರಮ ಮುಗಿಂಡು ಆತ ಮುಗಿ ಒಂದೊಂದು ಚೋರುಂಡು ಭೂಷಣ ಅನ್ಸೊಂದು ಎಂಕ್ಲು ಬೇರೆ ಕಡೆ ಅನ್ಸೋ ಅಂತ ಒಂಜಿ ಬಚ್ಚವು ಗ್ಯಾಪ್ ಮದುವೆನಾಗಲ್ಲ ಯಾರು ಪಂಡೆ ಅನಿರ್ತ ಹೋಯ್ ಅಂದು ಎಂಕ್ ಮಾತ್ರ ಹೊರ್ರೆತ್ತಂದು ವೃತ್ತಟ್ಟುಲ್ಲ ಗಂಟೆ ಆಯ್ತು ಮೂಜಂಟೆಗ ನೀರು ಮಾಯ್ತು ಅಲ್ಲಿ. ಸೊ ನಾನು ಮನಸ್ಸಿಗೆ ಬಿದ್ದಾಡುವ ಇಂಥ ಮದ್ಮೇದ ಕಾರ್ಯಕ್ರಮ ಮಾದ ಬಿದಾಡಿಯರು ಸಂಪತ್ತಿಗೆ ಟ್ರಿಪ್ ವ್ಯವಸ್ಥೆ ಉಂಡ ಸಂಪತ್ತಿ ನೀವು ರೀಸರ್ವಿಸ್ ಫುಲ್ ಓಲೆ ಅರ್ಸಿದ ಅದು ಅರ್ಸಿದ ಬೂಲ್ತಾರೆ ಕೇಂದ್ರ ರೀ ಬೂಲ್ತಾರೆ ಇಜ್ಜಿಗೆ ಆರು ಜಂಡೆ ಅರ್ಧನೇ ಸಂಪತ್ತು ಆ ವೀಡಿಯೋ ಬೂಲ್ಸಿ ಏನೋ ಮಜೆ ಇಜ್ಜದ ಅಂಚೆ ಬೂಲ್ತಾರೆ ಏನೊಂಡ ಯಾರು ಕೂಕುಲು ಅಂಡಕ್ಕೆ ಏನು ಆತ ಅಂದ ಜಾಲಿ ಸರಿ ತಿಕ್ಕ ದೇವರ ಡ್ಯಾಮ್ ಪಾರ್ಟಿಗ್ಲಿ ಓಕೆ ಓಕೆದಾ ಓಕೆ ಬಾಯ್ ಹರ್ಷಿದ ಬಾಯ್ ದೇವರ ಡ್ಯಾಮ್ ಪಾರ್ಟಿ ಓಕೆ ಬಾಯ್ 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 ಮಾಮು ಎಂಬರ್ಪೆ ಇದಾಡು ಏನು ಹೋಗ್ಬೋದು ಕಾತೋನೆ ಏನಿಲ್ಲ ಹೋಗ್ಬೋದು ಜೀವಿತ ಬಾಯ್
ನಂಬಿದ್ದಾರೆ ಬೇಡ ನಾನು ಮುಲ್ಪರ್ದು ಪಿದಾರಂದಿಲ್ಲ ಸೈಂಗ್ ಆಫ್ ಇಂಥ ಈ ವ್ಲಾಗ್ ಈಡ್ ಎಂಡ್ ಮಾಡ್ತಂದಲ್ಲೇ ಮಾತಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಅಂತೇನೆ ಫಾಲೋ ಮಾಡ್ಪ್ಲೆ ಸಪೋರ್ಟ್ ಮಾಡ್ಪ್ಲೆ ದಾದ ಪೂರ ಮಾಡ್ಪ್ಲೆ ಬರೋದೈತೆ ಅಯ್ಯೋ ಮೇರ್ನ ಗಾಡಿಯೇ ಸರಿ ಎಂಕ್ಲು ಪಿದಾಡುವ ಅಲ್ಪದ ಒಂಜಿ ಕುಂಬ್ರಡ್ ಒಂಜಿ ಇವೆಂಟ್ ಇತ್ತು ನಾವು ಕ್ಲಿಯರ್ ಆಂಡ್ ಇತ್ತೆ ಅವಲ ಕ್ಲಿಯರ್ ಆಂಡ್ ಸೊ ಮುಲ್ಪದಲ್ಲ ಕ್ಲಿಯರ್ ಆಂಡ್ ಎಂಕ್ಲು ಮುಲ್ಪದ ನಾ ಪಿದಾರಂದಿಲ್ಲ ಕೆಲವರಿಗೆ ಬಾಯ್ ಬಾಯ್ ಮನ್ಪೇರು ಪೂರ ಉಂಡು ಬಾಯ್ ಬಾಯ್ ಮಂತು ವರ್ಪೆ ಪೊಯ್ ಭೂಷಣ್ ಪೊಯ್ 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 ಬ್ರೋ 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 ಪಿದಾಡೆ ಬಾಯ್ ಈಗ ಕೈ ಕೋಟ್ಲೆ ಕೈ ಒಯ್ತೀರಿ ಏನ ಕೈ ಒಲಿಪು ನಾನು ನೀರು ಬರ್ಬಿಜಾರ ಓಕೆ ಒಟ್ಟಿಗೆ ಓಪನತಿ ಎಸ್ ಈ ವ್ಲಾಗ್ ಈಡ ಎಂಡ್ ಮಾಡ್ತಂದಲ್ಲೇ ಭೂಷಣ್ ಟಾಟಾ ಅನ್ಪ್ಲೆ ಹಾಂ ಟಾಟಾಕ್ ಟಾಟಾಕ್ ಟಾಟಾ ಅನ್ಪ್ಲೆ ಎಸ್ ನಮ್ಮ ಪ್ರಣಾಮ್ ಮುಲ್ಪಾರ್ದು ಹೋಗಂದಿಲ್ಲ ಈಗಲೂ ಮುಲ್ಪಾರ್ದು ಪಿದಾರಂದಿಲ್ಲ ಎಸ್ ನೆಕ್ಸ್ಟ್ ವ್ಲಾಗ್ ಹಿಡ್ದಿಕ್ಕೆ ಬನ್ನೊಂದು ಟಾಟಾ ಬಾಯ್ ಬಾಯ್ ಹಾಂ ಬೇರೆಲ್ಲ ಬಾಯ್ ಬಾಯ್ ಅಂಪ್ಲೆ ವ್ಲಾಗ್ ಹಾಂ